पार्वती परमेश्वरो गणेश स्कंद संयुक्तो वंदे वांछित सिद्धये प्रार्थने मत्तोंड सर्वेषां कर्मणामादौ देवता प्रार्थनं वरं पಡೆದು ಶಾಸ್ತ್ರವನ್ನೊಂದು ಆ ಪ್ರಕಾರ ಒಬ್ಬೇ ಒಂಜಿ ದೇವತಾ ಕಾರ್ಯಕ್ರಮಾದಿನ ಆರಂಭ ಮಾಡ್ಕೊಡೋದು ಅಂಡಲ ಸೀಮೆ ದೇವರಾಯನ ಚಿತ್ರ ಮಹಾಲಿಂಗೇಶ್ವರ ಸ್ವಾಮಿನ ಅಂಚನೆ ಪರಿವಾರ ಶಕ್ತಿಲೇನು ಅಂಚನೆ ಮಹಾಗಣಪತಿ ದೇವರನ್ನು ಸ್ಮರಣೆ ಮಾಡ್ಕೊಂಡು ಸತ್ಕರ್ಮಾದಿಲೇನು ಆರಂಭ ಮಂತ್ರಾಡೆಗೆ ಬರ್ಪುನ ಚಿತ್ರದಾಯ್ತು ಒಂದು ವಿಗ್ರಹಾದಿಗಳುಂಟೋ ಅವು ಪೂರ ನಿವೃತ್ತಿ ಹಾಕೊಂಡು ವಿಚಾರ ಆ ಪ್ರಕಾರ ಇನಿಕ ದಿನ ಇಟ್ಲೆ ಅಷ್ಟಮಿ ತಿಥಿ ಪರಮ ಪವಿತ್ರವಾದ ಚಿತ್ರ ದಿನ ಬ್ರಾಹ್ಮಿ ಮುಹೂರ್ತಡೆ ಬಾಲಗಣಪತಿ ಹೋಮನು ಆರಂಭ ಮಂತಂದಿಲ್ಲ ಉದಯಿತ ಸೂರ್ಯ ಎಂಚ ಪರಮ ಮಂಗಳವಾದ ತೋರುತ್ತಿಪ್ಪೆನ ಅಂಜನೆ ಉದಯಿತ ಬಾಲಗಣಪತಿ ಆ ಬಾಲಗಣಪತಿನ ಪೂಜೆ ಆರಾಧನೆ ಮಂತ್ರಾಡೆಗೆ ಎಂಗಳ ಮನಸ್ಸದಾಯ ಪೂರ ಅಭೀಷ್ಟೊಂದು ಅಭೀಷ್ಟದ ಆ ಗಣಪತಿ ದೇವರ ಅನುಗ್ರಹವನ್ನು ವಿಚಾರ ಆ ಪ್ರಕಾರ ಇಂದಿನ ಭಕ್ತ ಸಮುದಾಯಕ್ಕೆ ಅರ್ಜುನ ಮನಸ್ಸದ ಅಭೀಷ್ಟ ಪ್ರಾಪ್ತಿಗೋಸ್ಕರ ಸನ್ಮಂಗಲ ಪ್ರಾಪ್ತಿಗೋಸ್ಕರ ಆ ಭಗವಂತನ ಸೇವೆಯನ್ನು ಮತ್ತೊಂದು ಆ ಮಂತ್ರಚಿತ್ರ ಸೇವೆನೆ ಆ ದೇವರ ಸನ್ನಿಧಾನ ಸ್ವೀಕಾರ ಮತ್ತೊಂದು ಸಮಸ್ತ ಜನಕ್ಕೆಲ್ಲ ಸನ್ಮಂಗಲದ ಅನುಗ್ರಹ ಮಾಡಿಕೊಳ್ಳುವ ದೇವರ ಪ್ರಾರ್ಥನೆ ಮಾಡುತ್ತದೆ ಅಕ್ಷತೆ ಕಾಣಬಹುದು ಪುಣ್ಯಮಿತೌ ಮಾಂಗಲ್ಯಮೂರ್ತಿಂಜೇ ಬಾಲಗಣಪತಿ ಪ್ರೇರಣೆಯ ಬಾಲಗಣಪತಿ ಪ್ರೀತ್ಯರ್ಥಂ ಯಜಮಾನಾನಾಂ ಸಮರ್ಥ ಸನ್ಮಂಗಲ ಪ್ರಾಪ್ತ್ಯರ್ಥಂ ಭಕ್ತಜನಾನಾಂ ಸನ್ಮಂಗಲ ಪ್ರಾಪ್ತ್ಯರ್ಥಂ ವಿಶೇಷತಃ ಯಜಮಾನಸ್ಯ ಜ್ಯೇಷ್ಠಾನಸ್ಯ ಶತವಿಶಾಲಕೃತೆ ವೃಶ್ಚಿಕರಾಜೋಜಾತಂ ಶತವಿಶಾಲಕೃತೆ ಕುಂಭರಾಜೋಜಾತಸ್ಯ ಅಭಿಜಿತ್ ನಾಮಧೇಯಸ್ಯ ತಸ್ಯ ಮಾತುಃ ಎಲ್ಲರೂ ಕೂಡ ಅವರ ನಾಮ ನಕ್ಷತ್ರ ಅವರ ಮಡದಿಯ ನಾಮ ನಕ್ಷತ್ರ ಮಕ್ಕಳ ನಾಮ ನಕ್ಷತ್ರವನ್ನು ಮನಸ್ಸಿನಲ್ಲಿ ನೆನೆಸಿಕೊಳ್ಳಿ ಪೂರ್ವ ಕೈ ಮಂಗಳ ವಿಶೇಷ ಶುಭ ಪುಣ್ಯತಿಥೌ ಮಾಂಗಲ್ಯಮೂರ್ತಿಂಜೇ ಬಾಲಗಣಪತಿ ಪ್ರೇರಣೆಯ ಬಾಲಗಣಪತಿ ಪ್ರೀತ್ಯರ್ಥಂ ಸಮಸ್ತ ಭಕ್ತಜನಾನಾಂ ಚಿತ್ರ ಆಹುತಿಗೆ ಏಕ ಆಹುತಿಲ್ಲ ಭಗವಂತೆ ಸಾವಿರ ಆಹುತಿಗಳ ಸ್ವೀಕಾರ ಬಂತಂದು ಭಕ್ತ ಜನಗಳಿಗೆ ಬಂದ ಚಿತ್ರ ಆದಿ ದೈವಿಕ ನವ ಜನಿತ ಅಪಮಿತ್ರಗಳಿಲ್ಲ ಐದು ಪೂರ ದೇವರ ನಿವೃತ್ತಿ ಬರ್ತದೆ ಅಂಜನೆ ಬರ್ಪಣ ಚಿತ್ರ ಅಪಮೃತ್ಯು ವ್ಯಾಳ ಮೃತ್ಯು ಘೋರ ಮೃತ್ಯು ಕ್ಷುದ್ರ ಮೃತ್ಯು ಕಂಟಕ ಮೃತ್ಯಾದಿ ಸಪ್ತವಿಧ ಮೃತ್ಯು ಕಂಟಕಗಳನ್ನು ಪೂರ್ಣ ನಿವೃತ್ತಿ ಬರ್ತದೆ ಶಾರೀರಿಕವಾಗಿ ಪೂರ್ಣ ಆರೋಗ್ಯ ಪೂರ್ಣಾಯುಷ್ಯ ಪೂರ್ಣ ಸಂಪತ್ತು ವಿವಾಹ ಅವನ್ನೇ ಪ್ರಕ್ರಿಯೆ ವಿವಾಹ ಯೋಗ ಭಾಗ್ಯನೆ ಸತ್ಸಂತಾನ ಸೌಭಾಗ್ಯ ಪ್ರಾಪ್ತಿನೆ ಯೋಗರಿಗೆ ವಿದ್ಯಾಭ್ಯಾಸದ ಉತ್ತರೋತ್ತರ ಪ್ರಗತಿನೆ ವೇದಾಶಕ್ತಿನೆ ಆ ಭಗವಂತೆ ಅನುಗ್ರಹ ಕೊಡೋ ಪಟ್ಟದೆ ದೇವರ ಪ್ರಾರ್ಥನೆ ಮಾಡ್ಕೊಳ್ಳಿ ರಕ್ತಾಂಬರೋ ರಕ್ತಗರೋ ರಕ್ತಮಾಲ್ಯಾನವೇ ಮನಃ ಲಂಬೋದರೋ ಕಟುಕಃ ಪಾಚದಂತಾಂಚಾವಯೇ ನಿಸ್ಸತ್ಯೇಜೋ ವಿಗ್ರಹರಃ ಕಾಮದತ್ಪರಯಾಕ್ಯಂ ಬಾಲಪ್ರಸೂತಮಾಕ್ರೋಜಂ ಅಮೃತಾಂಗೇ ನಿವೇದಿತಃ ಅತಿರಕ್ತೋ ಬಾಲಗಣಪತಿ ದೇವರನ್ನ ಅವತಾರ ಎಂಚಾತ್ರದ ಪಂಡ ಅಂಜನೆ ಬಾಲಗಣಪತಿ ದೇವರೇ ಅವಸ್ಥೆನೂ ಇಲ್ಲದೆ ಪಡುವ ಚಿತ್ರ ವಿಚಾರ ಧ್ಯಾನ ಶ್ಲೋಕಗಳೊಂದಿಲ್ಲದೆ ಬಾಲ ಪ್ರಸೂತ ಮಾತ್ರೋಯಂ ಬಾಲ ಪ್ರಸೂತ ಮಾತ್ರೋಯಂ ಅಂಬಿಕಾಂಗೇ ನಿವೇಶಿತಃ ಇತ್ತೆ ಹುಟ್ಟುನ ಚಿತ್ರ ಬಾಲೆ ಕೆಂಪಾದೊಂದು ಗಜಮುಖ ಆ ಬಾಲ್ಯದ ಮೋರೆ ಆನೆದ ಮೋರೆ ಅಂಚನೆ ಆ ಪುಟ್ಟನ ಚಿತ್ರ ಬಾಲೆನೆ ಪಾರ್ವತೀ ದೇವಿ ತೊಡೆಯಲ್ಲಿ ಒಂದು ಆ ಬಾಲೆನೆ
ಲಾಲನೆ ಮಂತುಳ್ಳರಿಗೆ ಅಂಜನೆ ಆ ಪುಟ್ಟನಂಚಿನ ಬಾಲೆಗೆ 4 ಕೈ ಅಂಜನೆ 2 ದಂತ ಅಂಚಿನ ಬಾಲೆಗೆ ಲಾಲನೆ ಮಂತುಳ್ಳ ಸಂದರ್ಭನೆ ಬಾಲೆ ಉಯ್ಯಾಲೆ ಉಲ್ಲಡು ಪಟ್ಟದು ಅಬ್ಬೆಡೆ ಬೇಡದೊಂದಿಗೆ ಅದಕ್ಕೋಸ್ಕರ ಉಯ್ಯಾಲೆ ಉಲ್ಲ ಅಂಚಿನ ಸಂದರ್ಭನೆ ಬಾಲೆದ ಒಂಜಿ ಕೈ ಇಟ್ಟು ಸುವರ್ಣ ಪಾತ್ರೆ ನಲೊಂಜಿ ಕೈ ಇಟ್ಟು ಆ ಬಲ್ಲೆ ಬಂಡ ಪಾಶ ನಲೊಂಜಿ ಕೈ ಇಟ್ಟು ಅಂಕುಶ ನೇರೊಂದು ಉಯ್ಯಾಲೆ ಅಂಚಿ ಇಂಚಿ ಪೋವೊಂದೊಂದಿಗೆ ಅಂಚಿನ ಬಾಲೆಯನ್ನು ತೂಪನಗ ದೋಳೆಯಲ್ಲಿ ರಕ್ತವರ್ಷಿಣಿ ಅಂಚಿ ಇಂಚಿ ಪೋಪನಗ ಉಯ್ಯಾಲೆ ಅಂಚಿ ಇಂಚಿ ಪೋಪನಗ ರಕ್ತವರ್ಷಿಣಿ ಬಂಗಾರದ ವಜ್ರದ ವೈಡೂರ್ಯನ ಪೂರ ಚೆಲ್ಲೊಂದಿದ್ದಕ್ಕ ತೋಜೊಂದೊಂದಿಗೆ ಅಂಚಿನ ಬಾಲ್ಯದ ಆವಿರ್ಭಾವ ಅಂತಂದ್ರೆ ಆ ಬಾಲ್ಯದ ಉದ್ದೇಶವಾದ ಅಗ್ನಿಮುಖೇನ ಆಹುತಿ ಬರೋದಿಲ್ಲ ಐದು ಆ ಬಾಲಗಣಪತಿ ದೇವರೇ ಸಂತೋಷದ ಸ್ವೀಕಾರವಂತಂದು ಸಮಸ್ತ ಭಕ್ತ ಜನತೆಗಳ ಸನ್ಮಂಗಲವನ್ನು ಕೊಡುವ ಪಟ್ಟದೆ ದೇವರ ಪ್ರಾರ್ಥನೆ ಬಂದೊಳ್ಳೆ ಬಾಲಗಣಪತಿಯೇ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ ಸನ್ಮಂಗಲ ಪ್ರಾಪ್ತ್ಯರ್ಥಂ ಮನೋಭೀಷ್ಟ ಪ್ರಾಪ್ತ್ಯರ್ಥಂ ಬಾಲಗಣಪತಿ ಹೋಮಂ ಆಚಾರ್ಯ ಮುಖೇನ कारयिष्ये ಓಂ ಆಪ್ಯಾಯತ್ಸು ಸಮೇತುದೇ ವಿಚ್ಛದಸ್ತೋಮೃತ್ಯಂ ಭವಾವಾಜತ್ಸ ಸಂಕತೆ ದದಿಕ್ರಾವ್ಣೋ ದದಿಕ್ರಾವ್ಣೋ ಕಾರಿಣಂ ಏತೋ ದತ್ತಮಾಚನಃ
ಬಾಲಗಣಪತಿಯೇ ನಮಃ. ಪ್ರಾರ್ಥನಾಂ ಸಮರ್ಪಯಾಮಿ. ಸ್ವಾಮಿ ಬಾಲಗಣಪತಿಯ ಆವಾಹನೆ ಬರ್ತದೆ. ಷೋಡಶೋಪಚಾರ ಪೂಜೆ, ಪೀಠ ಪೂಜೆ, ಕಲ್ಪೋಕ್ತ ಪೂಜೆ ಭಗವಂತನ ಅರ್ಪಣೆ ಬರ್ತದೆ. ಬಾಲಗಣ ಗಣಪತಿ ಪ್ರೀತ್ಯರ್ಥವಾದ ಎಣ್ಮ ತಾರಾಯಿದೆ ಐದ ಕೂಟು ಅಂಜನೆ ಅರಸಿನ ಈಯ ಜೇನು ಅಂಜನೆ ಘೃತ ಸಕ್ಕರೆ ಇದರ ಮಿಶ್ರಣ ಬರ್ತದೆ. ಬಾಲಿಗೆ ಆಹಾರ ರೂಪದೋ ಆ ಪ್ರಕಾರ ಆ ಭಗವಂತನ ಪ್ರೀತ್ಯರ್ಥವಾದ ಸಾವಿರ ಸಂಖ್ಯೆ ಅಗ್ನಿಮುಖೇನ ದೇವರಿಗೆ ಆಹುತಿ ಕೊಡ್ತ ಅವು ಪೂರ್ಣ ಸಂಖ್ಯೆಯ ವಿಚಾರ. ಅಂಜಾದಿದ್ದಾಗ ಪುರಿಚಿತ್ರ ಆಹುತಿನ ದೇವರ ಸಜ್ಜಿದಾರ ಸ್ವೀಕಾರ ತಂದು ಭಕ್ತ ಜನಗಳಲ್ಲಿ ಆ ಕಾಮಿನಿ ಮುಹೂರ್ತಡೆ ಭಗವಂತನ ಪೂರ್ಣ ಅನುಗ್ರಹ ಪ್ರಾಪ್ತಿಯಾಗುವುದು ಪಡುವ ಉದ್ದೇಶದಿಂದ ಇನ್ನಿಂದ ದಿನ ಅನೇಕ ಜನಕ್ಕೆ ಸಂಕಲ್ಪ ಬರ್ತದೆ. ಭಗವಂತನ ಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗ್ತದೆ. ಅಂಚಿತ್ರ ಆ ಬಾಲಗಣಪತಿಯ ಪ್ರಾರ್ಥನೆ ಬರ್ಪಣ ಚಿತ್ರ ದುಃಖ ಶೋಕಾದಿ ಶಮನಂ ಧನ ಧಾನ್ಯ ಪ್ರವರ್ಧನಂ ಸೌಭಾಗ್ಯ ಸಂತತಿಕರಂ ಸರ್ವಸ್ವ ವಿಜಯತ್ವಂ. ಮನುಷ್ಯಗೆ ಜೀವಿತಾವಧಿಯಲ್ಲಿ ಕಷ್ಟ ನಷ್ಟ ವಿಯೋಗಾದಿಗಳು ಹಂತ ಹಂತವಾದ ಪ್ರಾಪ್ತಿಯಾಗುತ್ತಿದೆ. ಜನ್ಮ ಜನ್ಮಾಂತರದ ದೋಷಗಳಿಪ್ಪು, ಜಾತಕದ ದೋಷ ಇಪ್ಪು ಅಥವಾ ಇನ್ನಿತರ ದೋಷಗಳಿಪ್ಪು ಐದವರ ಕಷ್ಟ ನಷ್ಟ ವಿಯೋಗಾದಿಗಳು ಪ್ರಾಪ್ತಿಯಾಗುತ್ತಿದೆ. ಐದು ಪೂರ ಎಂಗಳ ಜೀವಿತಾವಧಿಗಳು ಸರಿ ಬಂದವರಾಗುವುದು. ಅವ್ಯಂಜ ಪಂಡ ದೇವರನ್ನ ಆರಾಧನೆ ಮಾಡುವ ಮುಖಾಂತರ ಐದು ಪೂರ ದಾಯಿತೊಂದಿ ವಿಯೋಗ ಆದಿತ್ತಲ್ಲ ಅಥವಾ ನಷ್ಟ ಆದಿತ್ತಲ್ಲ ಐದು ಪೂರ ಕೂಡ ಎಂಗಳಿಗೆ ತಿಕ್ಕಲೆಕ್ಕ ಆ ಭಗವಂತನ ಆರಾಧನೆ ಮುಖಾಂತರ ಮಲ್ಪನ ಸಾಧ್ಯ ಚಿತ್ರ ವಿಚಾರ. ಭಗವಂತೆ ಶ್ರೀಕೃಷ್ಣ ಪರಮಾತ್ಮೆ ಅರ್ಜುನನು ಉಪದೇಶ ಚಿತ್ರ ಸಂದರ್ಭಡೆ ಯುದ್ಧದ ಸಂದರ್ಭಡೆ ಅರ್ಜುನೆ ಯುದ್ಧ ಮಲ್ಪನ ಆಯ್ಕೆ ಕೋಡಿಗಾವಲಿತ್ತು ಆತೊಟ್ಟಿಗೂ ಶ್ರೀಕೃಷ್ಣ ಪರಮಾತ್ಮ ದೇವರು ಉಪದೇಶ ಮಲ್ಪನ ವಾ ಒವ್ವೇ ಒಂದು ವಿಚಾರದ ಈ ಕೋಡಿ ತೊಂಡ ಕೊಡಿಸಿ ಈ ನೇರವಾದ ಯುದ್ಧಕ್ಕೆ ಬೋಲ ಅಂತು ಆಯಕ ಗಾಯಕ ಬಂದು ಬಾಂಧವ್ಯ ಅದರೊಟ್ಟಿಗೂ ಏನು ಯುದ್ಧ ಮಲ್ಪನ ಸರಿಯಾಗ್ತದೆ ಬರುವ ಚಿತ್ರ ವಿಚಾರ ಆಯ್ಕೆ ಐಕೆ ಇಡೀ ಭಗವದ್ಗೀತೆಯೇ ಅರ್ಜುನಗೆ ಉಪದೇಶ ಮಾಡಿದ ಚಿತ್ರ ವಿಚಾರ ಐದು ಪೂರ ಕೇಳಿದಾಗ ಆಯಗೆ ಅರ್ಥ ಬಂದು ಅಂಜನೆ ಅನನ್ಯ ಚಿಂತೆಯಂತೋ ಮಾಂ ಯೇ ಜನಾ ಪರ್ಯುಪಾಸನೆ ತೇಷಾಂ ನಿತ್ಯವಿಯುಕ್ತಾನ ಯೋಗಕ್ಷೇಮಂ ವಹಾಮ್ಯಹಂ ಪಂಡದ ಶ್ರೀಕೃಷ್ಣ ಪರಮಾತ್ಮೆ ಅರ್ಜುನಗೆ ಉಪದೇಶ ಮಾಡ್ತಾನ. ಏರ ಕೂಡಿತೊಂಡ ವಿಚಾರಣೆ ಇದ್ದಿ ದೇವರ ಏರು ಆರಾಧನೆ ಭಕ್ತಿ ಶ್ರದ್ಧಾ ಪ್ರಸವಾದ ಮಂತ್ರ ಅಕ್ಲಿನ ಪೂರ ಯೋಗಕ್ಷೇಮನ ಏನು ರೂಪೆ ಪಡೆದು ಶ್ರೀಕೃಷ್ಣ ಪರಮಾತ್ಮವನ್ನ ಚಿತ್ರ ವಿಚಾರ. ಅಂಜಾದಿನಾಗ ಪ್ರಧಾನವಾದ ದೇವರನ್ನ ಪೂಜನೆ ಮುಖ್ಯ. ದೇವರನ್ನ ಪೂಜನೆ ನಾನಾ ರೀತಿಯ ಪರಾಗ್ತದೆ. ಇಲ್ಲ ದೇವರನ್ನ ಭಜನೆ ಅಂಜನೆ ದೇವರಿಗೆ ದೀಪವತ್ತಾಪನ ತುಳಸಿ ಕಟ್ಟಡ ದೀಪವತ್ತಾಪನ ಬಯ್ಯನ ಕೊಟ್ಟುಗೂ ಗೋದೋಳಿ ಲಗ್ನಡೆ ಭಜನೆ ಮಂತ್ರ ಇದು ಮುಖ್ಯವಾದ ವೈಕು ಪಂಡ. ಆ ಬಯ್ಯನ ಕೊಟ್ಟಿಗೆ ಲಕ್ಷ್ಮಿನ ಸಂಚಾರ ಆಗ್ತದೆ. ಲಕ್ಷ್ಮೀದೇವಿ ಪ್ರತಿಯೊಂದು ಇಲ್ಲದ ಮಿತ್ರ ದೃಷ್ಟಿ ದೀಪೇರೆ ವಿಚಾರ. ಆ ಗೋದೋಳಿ ಲಗ್ನಡೆ ಎಂಗಳೇ ದೇವರನ್ನ ನಾಮಸ್ಮರಣೆ ಬರ್ತಂಡ ಆದತ್ತು ಲಕ್ಷ್ಮಿನ ಪೂರ್ಣ ಅನುಗ್ರಹ ಪ್ರಾಪ್ತಿಯಾಗುತ್ತದೆ. ಅವು ಪೂರ್ಣ ಎಂದು ಮತ್ತೊಂದು ವಿಶೇಷವಾಗಿ ಚಿತ್ರ ಹೋಮನ ಮಂತ್ರವರ ಎಂಗಳಿಗೆ ಪೂರ್ಣ ಭಗವಂತನ ಅನುಗ್ರಹ ಪ್ರಾಪ್ತಿಯಾಗುವುದು ವಿಚಾರ. ಎಲ್ಲಿಯ ಜೋಕ್ಳಿಗೆ ಎಂಗ್ಳೆ ಅಟ್ಲೆಗೆ ತಿಂದ್ರ ಸಿಹಿ ತಿಂಡಿ ಕೊಡುತ್ತ ಯಾರಿಗೆ ಅಕ್ಳಿಗೆ ಬಹಳ ಸಂತೋಷ ಆಗುವುದು. ಅಂಚನೆ ಬಾಲಗಣಪತಿ ಅವತಾರ ಎತ್ತಿನ ಆ ಸಂದರ್ಭದಲ್ಲಿ ಆ ಕೆಂಪಾಗಿ ಪಾರ್ವತಿನ ಅಂಕಡೆ ತೊಡೆಟ್ಟುಕೊಳ್ಳುವುದೇ ಆರಿಗೆ ಅನೇಕ ರೀತಿಯ
ಹೆಚ್ಚಿನ ಆಸೆ ಆಕಾಂಕ್ಷೆ ಅವನೊಂದಿಗೆ ಉಯ್ಯಾಲೆ ಹಿಡಿದು ಅಂದರೆ ಈ ಇನ್ನಿತರ ಕೆಲಸದ ಮಲ್ಕೊಡು ನಂಚಿದ ವಿಚಾರ ಅಂಚಿನ ಬಾಲನ ಉದ್ದೇಶವಾದ ಪಾರ್ವತಿ ದೇವಿ ದಾಯಿನ ಪೂರ ಬೋಡು ಐದು ಪೂರ ಮನಸ್ಸೇರಿ ಆ ಬಾಲನ ಉದ್ದೇಶವಾದ ಎಂಗಳ ವಿಶೇಷವಾದ ನಿಂತ ದಿನ ಬಾಲಗಣಪತಿ ಹೋಮದ ಮಂತದ ಏಪಲ ಎಲ್ಲೇ ಜೋಕುಲಕ್ಕೆ ಕೊರಿಕೊಂಡ ಬಹಳ ಸಂತೋಷ ಆಗುತ್ತಿಗೆ ಸಂತೋಷ ಪಟ್ಟ ಆ ಸಂತೋಷವೇ ಇತಿಮಿತಿಯೇ ಇದ್ದಿ ಆ ಬಹಳ ಖುಷಿ ಆಗುದು ಅಂಚನೆ ಬಾಲಗಣಪತಿಗಳ ಅಗ್ನಿಮುಖೇನ ಸಾವಿರದ ಸಂಖ್ಯೆಯ ಆಹುತಿಯನ್ನು ಕೊಟ್ಟ ಆ ರೀತಿಯಾದ ಆಹುತಿಯನ್ನು ಕೊಟ್ಟಾಗ ಆ ಭಗವಂತೆ ಸಂತೋಷ ಚಿತ್ತಡು ಐದು ಸ್ವೀಕಾರ ಮಂತದ್ದು ಭಕ್ತ ಸಮುದಾಯ ಅನುಗ್ರಹ ಮಂತದೇ ಬಂದು ವಿಚಾರ ಪ್ರಸಾದಿ ಸರ್ವ ದುಃಖಾನ ಹಾನಿ ತತ್ಸೋಪಜಾಯತೆ ಪಟ್ಟದು ಭಗವಂತನ ಅನುಗ್ರಹ ಹಣ್ಣು ಹನ್ನೆರಡು ಬುಕ್ಕಿಗಳಲ್ಲಿ ವಾರ ಕಷ್ಟಲ ಬರ್ತದೆ ನಷ್ಟಲ ಆಗ್ತಿ ದುಃಖಲ ಬರ್ತದೆ ವಿಚಾರ ಅಜ್ಜಾದಿನಾಗ ಇನ್ನಿತ ದಿನ ಸಮಸ್ತ ಜನಕ್ಕೆ ಅಗಲಕಡೆ ಚಿತ್ರ ಕಷ್ಟದ ನಿವೃತ್ತಿಗೋಸ್ಕರ ಸುಖ ಶಾಂತಿ ಮನವ ನೆಮ್ಮದಿ ಪ್ರಾಪ್ತಿಗೋಸ್ಕರ ನೂತನವಾದ ಗೃಹ ನಿರ್ಮಾಣ ಅಂಚಿನ ವಿಚಾರಣೆ ಜೋಗುಲಗೆ ವಿದ್ಯಾಭ್ಯಾಸ ವಿಚಾರಣೆ ಸತ್ಸಂತಾನ ಸೌಭಾಗ್ಯ ಪ್ರಾಪ್ತಿ ಅವರು ಪಡೆದ ಚಿತ್ರ ವಿಚಾರವಾದ ಅಂಚನೆ ವಿವಾಹ ಒಂದೇತನಗಳಿಗೆ ವಿವಾಹ ಪ್ರಾಪ್ತಿಗೋಸ್ಕರ ಸಕಲ ಕಲ್ಯಾಣ ಪ್ರಾಪ್ತಿಗೋಸ್ಕರ ಮಕ್ಕಳ ಚಿತ್ರ ಉದ್ಯೋಗ ವ್ಯವಹಾರಗಳು ಉತ್ತರೋತ್ತರ ಅಭಿವೃದ್ಧಿ ಪ್ರಾಪ್ತಿಗೋಸ್ಕರ ಜ್ಞಾನಶಕ್ತಿ ಪ್ರಾಪ್ತಿಗೋಸ್ಕರ ಮೇಧಾಶಕ್ತಿ ಪ್ರಾಪ್ತಿಗೋಸ್ಕರ ಸುಖ ಸಂತೋಷ ಮನವ ನೆಮ್ಮದಿ ಜೀವನ ಮಕ್ಕಳಿಗೋಸ್ಕರ ಇನ್ನಿತ ದಿನ ವಿಶೇಷವಾದ ಆ ಬಾಲಗಣಪತಿ ಹೋಮದ ಭಕ್ತಿ ಶ್ರದ್ಧಾ ಪ್ರಸವಾದ ಮಂತ್ರ ಭಕ್ತಿಯ ಸಹಿತ ಯಜ್ಞಂ ಸಾತ್ವಿಕಂ ಮನಸಿಚ್ಚದೆ ಭಕ್ತಿ ಭಗವಂತನ ಉವೇ ಒಂದು ಅರ್ಪಣೆ ಬಂದಲ್ಲ ಐನ ಭಗವಂತ ಸಾತ್ವಿಕವಾದ ಸ್ವೀಕಾರ ಮತ್ತೊಂದು ಸಾತ್ವಿಕವಾಗಿ ಪಾಲನೆ ಎಂದು ಅನುಗ್ರಹ ಭಕ್ತರಿಗೆ ಅಂಜಾದಿತ್ಯ ಮಂತ್ರ ಸಕಲ ಸತ್ಕರ್ಮ ಐದು ಭಗವಂತ ಸನ್ನಿಧಾನ ಸ್ವೀಕಾರ ಮತ್ತೋಡು ಭಕ್ತ ಸಮುದಾಯಕ್ಕೆ ಪೂರ್ಣ ಅನುಗ್ರಹ ಮತ್ತು ದೇವರ ಪ್ರಾರ್ಥನೆ ಮಾಡುತ್ತದೆ ಅಕ್ಷರ ಕಾಲ ಪಾಠ್ಯ ಅಂಜನೆ ಪಂಡ್ಯ ಸ್ವಸ್ತಿ ಶ್ರದ್ಧಾ ಮೇಧ ಯಶಃ ಪ್ರಜ್ಞಾ ವಿದ್ಯಾ ಬುದ್ಧಿ ಶ್ರಿಯಂ ಫಲಂ ಆಯುಷ್ಯಂ ತೇಜಃ ಆರೋಗ್ಯಂ ದೇಹಿ ಮೇ ಗಣನಾಯಕ ಬಾಲಗಣಪತಿ ಬಾಲಗಣಪತಿ ದೇವರ ದಿವ್ಯ ಪಾದಾರವಿಂದ ಗೋವಿಂದನ್ನಿ ಗೋವಿಂದ ಗಣಪತಿ ಪ್ರಿಯತಾಂ ಸಮಸ್ತ ಜನಗಳ ಎಡ್ಡಾವಡು ಇಳಿತ ದಿನ ಸಕಲ ಸತ್ಕರ್ಮನ ಭಗವಂತ ಸನ್ನಿಧಾನ ಸ್ವೀಕಾರ ಸಮಸ್ತ ಭಕ್ತ ಜನಗಳಿಗೆ ಕ್ಷೇಮ ಸ್ಥೈರ್ಯ ವಿಜಯಭಯ ಆಯುರಾರೋಗ್ಯ ಸನ್ಮಂಗಲ ಆ ಭಗವಂತೆ ಅನುಕೂಲ. ಎಟಿಎಂ ಕಾರ್ಡ್ ಮರೆತು ಬಂದೆ, ಅರ್ಜೆಂಟ್ ಆಗಿ ಎಟಿಎಂ ನಿಂದ ಹಣ ಬೇಕಿತ್ತು, ಅಯ್ಯೋ ಏನ್ ಮಾಡೋದು ಈಗ ಅಂತ ಯೋಚಿಸ್ತಿದ್ದೀರಾ? ಚಿಂತೆ ಬಿಟ್ಟು ಬಿಡಿ, ಪುತ್ತೂರು ಒನ್ ಎಟಿಎಂಗೆ ಬನ್ನಿ. ನಿಮ್ಮ ಮೊಬೈಲ್ನಲ್ಲಿರೋ ಗೂಗಲ್ ಪೇ, ಫೋನ್ ಪೇ, ಪೇಟಿಎಂ ಸ್ಕ್ಯಾನರ್ ಬಳಸಿ ಕಾರ್ಡ್ ಇಲ್ಲದೆಯೇ ಸುಲಭವಾಗಿ ಹಣ ವಿತ್ಡ್ರಾ ಮಾಡಿ. ಹಣ ತೆಗೆಯುವುದು ಮಾತ್ರವಲ್ಲ, ಹಣ ಡೆಪಾಸಿಟ್ ವ್ಯವಸ್ಥೆಯೂ ಲಭ್ಯ. ಈಸಿಯಾಗಿ ಭೀಮ್ ಆಪ್ ಮೂಲಕ ಅಕೌಂಟ್ ಲಿಂಕ್ ಮಾಡಿ ಕೆನರಾ ಬ್ಯಾಂಕ್, ಬ್ಯಾಂಕ್ ಆಫ್ ಬರೋಡಾ, ಸೌತ್ ಇಂಡಿಯಾ ಬ್ಯಾಂಕ್, ಇಂಡಿಯನ್ ಬ್ಯಾಂಕ್, ಫೆಡರಲ್ ಬ್ಯಾಂಕ್, ಸೆಂಟ್ರಲ್ ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್, ಯೂನಿಯನ್ ಬ್ಯಾಂಕ್, ಕಾರ್ಪೊರೇಷನ್ ಬ್ಯಾಂಕ್ ಹೀಗೆ ಒಟ್ಟು 13 ಬ್ಯಾಂಕ್ ಖಾತೆಗಳಿಗೆ ಒಂದೇ ಎಟಿಎಂ ಮೂಲಕ ಈಸಿಯಾಗಿ ಯುಪಿಐ ಸ್ಕ್ಯಾನ್ ಮೂಲಕ ಡೆಪಾಸಿಟ್ ಮಾಡುವ ವ್ಯವಸ್ಥೆ. ಪುತ್ತೂರಿನ ಕೇಂದ್ರ ಭಾಗಗಳಾದ 3 ಕಡೆ ನಮ್ಮ ಎಟಿಎಂ ಸೌಲಭ್ಯ. ಗಾಂಧಿ ಕಟ್ಟೆ ಬಳಿ ಕೆಎಸ್ಆರ್ಟಿಸಿ ಕಮರ್ಷಿಯಲ್ ಬಿಲ್ಡಿಂಗ್ನ ಫಸ್ಟ್ ಫ್ಲೋರ್, ಪುತ್ತೂರು ಮುಖ್ಯ ರಸ್ತೆಯ ಹರಿಪ್ರಸಾದ್ ಹೋಟೆಲ್ ಎದುರುಗಡೆ. ಇದರೊಂದಿಗೆ ಸುಳ್ಯದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿಯೂ ಸೇವೆ ನೀಡುತ್ತಿರುವ ಈಸಿ ಎಟಿಎಂ. ಪುತ್ತೂರು ಒನ್ ಎಟಿಎಂ ಬಳಸಿ ಸುಲಭವಾಗಿ ಹಣ ಪಡೆಯಿರಿ, ಹಣ ಡೆಪಾಸಿಟ್ ಕೂಡ ಮಾಡಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.